ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಪ್ರೆಸ್ ಲಾಂಚ್ ಸಮಾರಂಭದಲ್ಲಿ ನಟ ರಕ್ಷಿತ್ ಶೆಟ್ಟಿ ಅವರು ಪಾಪ್ ಸ್ಟಾರ್ ಚಾರ್ಲಿಯೊಂದಿಗೆ ಬೈಕ್ನಲ್ಲಿ ಕುಳಿತು ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಗಮನ ಸೆಳೆದಿದ್ದಾರೆ. ಚಾರ್ಲಿ ಮತ್ತು ಧರ್ಮ ಪಾತ್ರದ ರಕ್ಷಿತ್ ಶೆಟ್ಟಿ ಇಬ್ಬರ ಸ್ನೇಹದ ಕತೆ OTT ಪ್ಲಾಟ್ಫಾರ್ಮ್ನಲ್ಲಿ ಆಗಮಿಸಬೇಕೆಂದು ಬಹಳ ನಿರೀಕ್ಷೆಯಲ್ಲಿದ್ದವರಿಗೆ ಅವರು ಸಿಹಿ ಸುದ್ದಿ ನೀಡಿದ್ದಾರೆ. ಈ ಜೋಡಿ ಕೆಲವು ಗಂಭೀರವಾದ BFF ಗುರಿಗಳನ್ನು ಹೊಂದಿದ್ದು ಅಭಿಮಾನಿಗಳಿಗೆ ಅವರ ಪ್ರೀತಿಯ ಮತ್ತು ವಿಶೇಷ ಅನುಬಂಧದ ಕಥೆಯನ್ನು ಹೇಳುತ್ತಿದೆ. ಕಿರಣ್ ರಾಜ್ ಕೆ ಬರೆದು ನಿರ್ದೇಶಿಸಿದ ಮತ್ತು ಪರವಂ ಸ್ಟುಡಿಯೋಸ್ ನಿರ್ಮಿಸಿದ 777 ಚಾರ್ಲಿಯು ಕನ್ನಡದ ಹೆಸರಾಂತ ನಟ ರಕ್ಷಿತ್ ಶೆಟ್ಟಿ ಜೊತೆಗೆ ಸಂಗೀತ ಶೃಂಗೇರಿ, ರಾಜ್ ಬಿ ಶೆಟ್ಟಿ ಮತ್ತು ಡ್ಯಾನಿಶ್ ಸೇಠ್ ಸೇರಿದಂತೆ ಪ್ರಮುಖ ತಾರಾಗಣವನ್ನು ಹೊಂದಿದೆ. ರಕ್ಷಿತ್ ಶೆಟ್ಟಿ ಧರ್ಮನ ಪಾತ್ರದಲ್ಲಿ ಮನೋಜ್ಞವಾಗಿ ಅಭಿನಯಿಸಿದ್ದು ಮುದ್ದಾದ ನಾಯಿ ಚಾರ್ಲಿಯ ಜೊತೆಗಿನ ಸಂತೋಷಕರ ಬಾಂಧವ್ಯದ ಮೇಲೆ ಬೆಳಕು ಚೆಲ್ಲುತ್ತದೆ. ಈ ಇಬ್ಬರ ಗೆಳೆತನ ಮಾರ್ಧವವಾಗಿದೆ. ಅದನ್ನು ಬಣ್ಣಿಸಲು ಪದಗಳು ಸೋಲುತ್ತವೆ. ಅಷ್ಟೊಂದು ಅನ್ಯೋನ್ಯವಾಗಿ ಹಾಗೂ ಮನೋಜ್ಞವಾಗಿ ಈ ಅನುಬಂಧವು ತೆರೆಯ ಮೇಲೆ ಮೂಡಿಬಂದು ಕೋಟ್ಯಾಂತರ ಕನ್ನಡಿಗರ ಮನೆಗೆದ್ದಿದೆ. ಪ್ರಾಪಂಚಿಕ ಜೀವನದ ಜಂಜಾಟಗಳಲ್ಲಿ ಒಂಟಿಯಾಗಿದ್ದ ಧರ್ಮನ ಜೊತೆ ಬಾಂಧವ್ಯ ಬೆಳೆಸಿಕೊಳ್ಳುವ ಚಾರ್ಲಿ ಆತನ ಬದುಕಿನಲ್ಲಿ ಮಹತ್ತರ ಪರಿವರ್ತನೆಯೊಂದಕ್ಕೆ ಕಾರಣವಾಗುತ್ತದೆ. ಧರ್ಮನ ಮನೆ ಹಾಗೂ ಮನಸ್ಸಿನ ಅಚಾನಕ್ಕಾಗಿ ಪ್ರವೇಶಿಸುವ ಚಾರ್ಲಿ ಆತನ ಎಲ್ಲ ನಂಬಿಕೆಗಳನ್ನು, ದೃಷ್ಟಿಕೋನಗಳನ್ನು ತಲೆ ಕೆಳಗು ಮಾಡಿ ಜೀವನೋತ್ಸಾಹ ತುಂಬುವ ದೃಶ್ಯಗಳು ಪ್ರತಿಯೊಬ್ಬರ ಮನಗೆದ್ದಿದೆ. ಕಣ್ಣಂಚಿನಲ್ಲಿ ನೀರು ತರಿಸಿವೆ. ಮಾನವೀಯತೆಯನ್ನು ಮೀರಿದ ವಿಶಿಷ್ಟ ಅನುಬಂಧವೊಂದನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಡುತ್ತದೆ. ಚಾರ್ಲಿಯ ನಟನೆಯಂತೂ ವೀಕ್ಷಕರ ಹೃದಯವನ್ನು ಸೂರೆಗೊಂಡಿದೆ. OTTಯಲ್ಲಿ 777 ಚಾರ್ಲಿ ಬಿಡುಗಡೆಯ ಕುರಿತು ನಾಯಕ ನಟ ರಕ್ಷಿತ್ ಶೆಟ್ಟಿ ಮಾತನಾಡಿ, ಧರ್ಮದಂತಹ ಪಾತ್ರವನ್ನು ನಿರ್ವಹಿಸುವುದು ನಿಜವಾಗಿಯೂ ಸವಾಲಾಗಿತ್ತು. ಪ್ರತಿಯೊಬ್ಬ ನಟನು ಬಯಸುವಂತಹ ಪಾತ್ರವದು. ಭಾವನೆಗಳ ಅನೇಕ ಪದರವನ್ನು ಬಹಿರಂಗಪಡಿಸುವುದು ಮತ್ತು ಚಾರ್ಲಿಯೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದು ಇಲ್ಲಿಯವರೆಗಿನ ಅತ್ಯುತ್ತಮ ಅನುಭವಗಳಲ್ಲಿ ಒಂದಾಗಿದೆ. ಚಾರ್ಲಿಯ ಸಮಯವನ್ನು ಹೊಂದಿಸುವುದು ಮತ್ತು ಅದರ ತರಬೇತಿ ಸೂಚನೆಗಳಿಗೆ ಸರಿ ಹೊಂದಿಸುವುದು ಕಠಿಣವಾಗಿತ್ತು. ಆದರೆ ಅದರ ಫಲ ಮಾತ್ರ ಅದ್ಭುತವಾಗಿದೆ. ಪ್ರೇಕ್ಷಕರಿಂದ ಬಂದಿರುವ ಪ್ರತಿಕ್ರಿಯೆಗಳ ಮಹಾಪೂರದಿಂದ ಇದು ಸ್ಪಷ್ಟವಾಗಿದೆ. ಮನುಷ್ಯ ಮತ್ತು ನಾಯಿಯ ನಡುವಿನ ಪ್ರೀತಿಯ ಕಥೆಯನ್ನು ಹೆಚ್ಚು ಸಂಖ್ಯೆಯಲ್ಲಿ ಪ್ರೇಕ್ಷಕರಿಗೆ ತಲುಪಿಸಲು ನಮ್ಮ ತಂಡ ತುಂಬಾ ಉತ್ಸುಕವಾಗಿದೆ. ಈಗ OTT ಪ್ಲಾಟ್ಫಾರ್ಮ್ನಲ್ಲಿ ಪಾದಾರ್ಪಣೆ ಮಾಡುತ್ತಿದ್ದು ವೂಡ್ ಸೆಲೆಕ್ಟ್ ನಲ್ಲಿ ಮಾತ್ರ ಸ್ಟ್ರೀಮ್ ಆಗಲಿದೆ ಎಂದು ವಿವರಿಸಿದರು. ಚಿತ್ರ ನಿರ್ದೇಶಕ ಕಿರಣ್ ಕೆ ಮಾತನಾಡಿ, 777 ಚಾರ್ಲಿ ಕೇವಲ ಒಂದು ಚಲನಚಿತ್ರವಲ್ಲ, ಬೇಷರತ್ತಾದ ಪ್ರೀತಿ ಮತ್ತು ಬದುಕಿನ ಭಾರವನ್ನು ಇಳಿಸುವ ಒಂದು ಸ್ನೇಹಪೂರ್ಣ ಅಪ್ಪುಗೆಯನ್ನು ಚಿತ್ರಿಸಿದ್ದು ಇದು ಪ್ರತಿಯೊಬ್ಬ ಪ್ರೇಕ್ಷಕರಲ್ಲೂ ಪ್ರತಿಧ್ವನಿಸುವ ಭಾಗವಾಗಿದೆ. ಅದು ಮನುಷ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ ಎಂಬುದನ್ನು ಚಿತ್ರವು ಸಾಬೀತುಪಡಿಸುತ್ತಿದೆ. ಜೀವನದ ಕಥೆಯ ಈ ಎಳೆಯು ಅವಕಾಶಗಳನ್ನು ಬಳಸಿಕೊಳ್ಳುವ, ಪಕ್ಷಪಾತಗಳನ್ನು ಮೀರಿಸುವ ಮತ್ತು ಮುದ್ದಾದ ನಾಯಿಯ ಅಪ್ಪುಗೆಯಲ್ಲಿ ಸ್ನೇಹವನ್ನು ಕಂಡುಕೊಳ್ಳುವ ಪ್ರಯಾಣದಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕರು ಜೊತೆಯಾಗಿದ್ದಾರೆ. ಈ ಅನುಬಂಧ ನಿವ್ಯಾಜ್ಯವಾಗಿದೆ. ಧರ್ಮ ಮತ್ತು ಚಾರ್ಲಿಯ ಜೋಡಿಯಲ್ಲದೆ ನಮ್ಮ ಶ್ರಮವನ್ನು ಗುರುತಿಸಿ ಗೌರವಿಸುವ ಜೊತೆಗೆ ಈ ಚಿತ್ರವನ್ನು ಮೆಗಾ ಹಿಟ್ ಮಾಡಿರುವ ಪ್ರೇಕ್ಷಕರಿಗೆ ಕೃತಜ್ಞತೆ ವ್ಯಕ್ತಪಡಿಸಲು ಪದಗಳೇ ಸೋಲುತ್ತವೆ. ಧರ್ಮ ಮತ್ತು ಚಾರ್ಲಿಯ ವಿಶೇಷ ಸಂಬಂಧವು ನಮ್ಮ ಪ್ರೇಕ್ಷಕರ ಮನೆಗಳಿಗೆ ಪ್ರವೇಶಿಸುವ ಸುಸಂದರ್ಭವಾಗಿ ವೂಡ್ ಸೆಲೆಕ್ಟ್ ನಲ್ಲಿ ಅದರ OTT ಬಿಡುಗಡೆಗಾಗಿ ನಾನು ಉತ್ಸುಕನಾಗಿದ್ದೇನೆ ಎಂದರು. ಮನುಷ್ಯ ಮತ್ತು ಮುದ್ದಾದ ಶ್ವಾನದ ಒಡನಾಟವನ್ನು ಹೃದಯವಾಗಿ ಚಿತ್ರಿಸಿರುವ 777 ಚಾರ್ಲಿ ಪ್ರೀತಿಯ ಕಥೆಯನ್ನು ವೂಡ್ ಸೆಲೆಕ್ಟ್ ನಲ್ಲಿ ಮಾತ್ರ ವೀಕ್ಷಿಸಲು ಈಗಲೇ ಟ್ಯೂನ್ ಮಾಡಿ. ಇಲ್ಲ ಅಂದ್ರೆ ನಾವು ನಾರ್ಮಲ್ ಆಗಿ ಇವಾಗ ಎಲ್ಲ OTT ಪ್ಲಾಟ್ಫಾರ್ಮ್ 49 ಡೇಸ್ ಗಂಟ ತಗೊಳ್ತಾರೆ. 30 ಡೇಸ್ ಕೂಡ 49 ಡೇಸ್ಗೆ ಫಿಕ್ಸ್ ಆಗಿದೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.